ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸಿರಾಕನ ಪುಸ್ತಕ 22ನೇ ಅಧ್ಯಾಯ 1-2 ವಾಕ್ಯ ಹೇಳುತ್ತೆ, ಮೈಗಳನ್ನು ಮೈಲಿಗೆ ತುಂಬಿದ ಕಲ್ಲಿಗೆ ಸಮಾನ, ಎಲ್ಲರೂ ಚೀಮಾರಿ ಹಾಕುವರು ಅವನಿಗೆ ಮಾನವಿಲ್ಲದ ಕಾರಣ. ಮೈಗಳ ತಿಪ್ಪೆಯ ಮೇಲಿರುವ ಹೇಸಿಗೆಗೆ ಸಮಾನ, ಕೈ ಒದರಿ ಬಿಡುವರು ಜನರು ಅದನ್ನು ಮುಟ್ಟಿದ ತಕ್ಷಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಪ್ರಿಯರೇ, ಮೈಗಳನ್ನು ಮೈಲಿಗೆ ತುಂಬಿದ ಕಲ್ಲಿಗೆ ಸಮಾನ. ಮೈಗಳ ಅಂತ ಹೇಳಿದ್ರೆ ಸೋಮಾರಿ ಗೊತ್ತುಂಟಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಕೂತು ತಿನ್ನೋನು, ಏನು ಮಾಡಲ್ಲ, ಬೆಳಿಗ್ಗೆ 10 ಗಂಟೆ ಆದ್ರೂ ಎದ್ದೇಳಲ್ಲ, ಯಾವಾಗ್ಲೂ ಟಿವಿ ಮುಂದೆ ಕೂತ್ಕೊಳ್ಳೋದು, ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಏನು ಕೆಲಸ ಮಾಡಲ್ಲ, ತಿನ್ನು ಮಲಗು, ಎರಡೇ ಕೆಲಸ ಅವನಿಗೆ. ಆ ತರ ಇರುವವ್ರನ್ನ ದೇವ್ರ ವಾಕ್ಯ ಹೇಳುತ್ತೆ, ಮೈಗಳನ್ನು ಎಲ್ಲರೂ ಕೈ ಒದರಿ ಬಿಡುವರು, ಅವನನ್ನು ಚೀಮಾರಿ ಹಾಕುವರು ಅಂತ ಹೇಳಿದ್ರೆ ಚೀತು ಅಂತ ಉಗಿಯೋದು. ಕೂತು ತಿಂತಾನೆ ನೋಡಿ, ಏನು ಪ್ರಯೋಜನ ಇಲ್ಲ, ದಂಡ ಪಿಂಡ. ಎಷ್ಟೋ ಮಂದಿನ ಹೇಳ್ತಾರಲ್ವಾ. ನಾನು ಒಂದು ಹೇಳ್ತೀನಿ ಪ್ರಿಯರೇ, ಹಿರಿಯರು ಹೇಳ್ತಾರೆ, ಕುಳಿತು ಉಂಡರೆ ಕುಡಿಕೆ ಹೊನ್ನು ಇದ್ರು ಸಾಲದು. ನಮಗೆ ಎಷ್ಟು ಇದ್ರೂ ನಾವು ಕೂತು ತಿನ್ನೋದಾದ್ರೆ ದಿನಕ್ಕೆ ಅದು ಕರಗಿ ಹೋಗ್ತದೆ ಹೊರತು ಅದು ಸೇರಿಸಿ ಇಡಲ್ಲ. ನೋಡಿ, ನಾವು ಇರುವೆನ ನೋಡಿ ತುಂಬಾ ಕಲಿಬೇಕು. ಇರುವೆ ನೋಡಿ ಯಾವಾಗ್ಲೂ ಬ್ಯುಸಿ ಆಗಿರುತ್ತೆ ಪ್ರಿಯರೇ. ಅದು ರೆಸ್ಟ್ ಮಾಡದೆ ನಾವು ನೋಡಲ್ಲ. ನೋಡಿ, ಈ ಸಾಲಾಗಿ ಇರುವೆಗಳು ಬರ್ತಾ ಇರ್ತದೆ, ಹೀಗೆ ಒಂದಕ್ಕೊಂದು ಹೀಗೆ ಬರ್ತಾ ಇರ್ತದೆ, ಏನೋ ಕುಸು ಮಾತಾಡ್ಕೊಂಡು ಏನೋ ಅದರ ಭಾಷೆಯಲ್ಲಿ ಮಾತಾಡುತ್ತೋ, ಅದು ಏನು ಹೇಳುತ್ತೋ, ನಾನು ತಂದಿದ್ದೀನಿ ನೀನು ತಗೊಂಬ ಅಂತ ಹೇಳುತ್ತೆ, ಏನೋ ಅದರಲ್ಲಿ ಬಾಯಲ್ಲಿ ಏನೋ ಇರುತ್ತೆ, ಅದು ಹೋಗುತ್ತೆ ಪುನಃ ಬರುತ್ತೆ. ಅದು ಹೋಗಿ ಒಂದು ಗುಂಡಿಗೆ ಎಲ್ಲಿಗಾದ್ರೂ ಒಂದು ಕಡೆ ಹೋದಾಗ ಒಂದು ಹಳ್ಳ ಏನಾದ್ರೂ ಅದರದ್ದೇ ಒಂದು ಇದಿರುತ್ತೆ. ಅದನ್ನ ನಾವು ತೋಡಿ ನೋಡುವಾಗ ಅದರೊಳಗೆ ಏನೋ ಕಾಳುಗಳು ವೈಟ್ ಬಿಳಿ ಏನಲ್ಲ ಅಂದ್ರೆ ಅದು ಅದಕ್ಕೆ ಬೇಕಾಗಿದ್ದನ್ನು ಅದು ಕೂಡಿ ಇಡುತ್ತೆ. ದುಡಿಯದವನು ಉಣಲು ಅರ್ಹನಲ್ಲ ಅಂತ ಸಂತ ಪೌಲರು ಹೇಳ್ತಾರೆ. ಅಂದ್ರೆ ಸಂತ ಪೌಲರು ಹೇಳ್ತಾರೆ, ನಾನು ಶುಭ ಸಂದೇಶ ಸಾರುವಾಗ ನನಗೆ ಬೇಕಾದ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವೇ ನೋಡಿಕೊಳ್ಳಲಿಕ್ಕೆ ನಾವು ಕೆಲಸ ಮಾಡಿ ತಿಂತಾ ಇದ್ವಿ. ದುಡಿಯದವನು ಉಣಲು ಅರ್ಹನಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಮನುಷ್ಯ ದುಡಿಲಿಕ್ಕೆ ಕಲಿಬೇಕು. ನೋಡಿ, ಒಂದು ಮಗು ಹುಟ್ಟಿ ಒಂದು ಹಂತವಾಗಿ ಸ್ಕೂಲಿಗೆ ಹೋಗುತ್ತೆ, ಕಾಲೇಜಿಗೆ ಹೋಗುತ್ತೆ, ಒಂದು ಟ್ರೈನಿಂಗ್ ಮಾಡುತ್ತೆ, ಏನೋ ಒಂದು ಮತ್ತೊಂದು ಮಗದೊಂದು. ಆದ್ರೆ ಅದಾದ ಮೇಲೆ ಒಂದು ಮಗು ಒಂದು 20-22 ವರ್ಷ ಆದಾಗ, ಒಂದು ಯುವಕ ಅಥವಾ ಯುವತಿ 20-22 ವರ್ಷ ಆದಾಗ ಎಲ್ಲರೂ ಕೇಳ್ತಾರೆ, ಮಗ ಏನ್ ಮಾಡ್ತಿದ್ದಾನೆ, ಈಗ ಯಾವ ಕೆಲಸ ಮಾಡ್ತಿದ್ದಾನೆ, ಮಗಳು ಏನ್ ಮಾಡ್ತಿದ್ದಾಳೆ, ಏನ್ ಕೆಲಸ ಮಾಡ್ತಿದ್ದಾಳೆ, ಆ ರೀತಿ ಕೇಳ್ತಾರೆ. ಅಂದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ, ನಮ್ಮ ಭಾರತ ದೇಶದಲ್ಲಿ ಮದುವೆ ಆದ್ಮೇಲೆ ಕೂಡ ಕೆಲವೊಮ್ಮೆ ತಂದೆ ತಾಯಿಗಳೇ ಮಕ್ಕಳನ್ನ ಸಾಕೋದನ್ನ ನಾವು ನೋಡ್ತೀವಿ. ಮದುವೆ ಆದ್ಮೇಲೆ ಮಗನಿಗೂ ಸೊಸೆಗೂ ತಂದೆ ತಾಯಿ ನೋಡ್ಕೊಳ್ತಾರೆ, ಕೆಲವೊಮ್ಮೆ ಆ ಮಗಳಿಗೂ ಅಳಿಯನಿಗೂ ತಂದೆ ತಾಯಿಯೇ ನೋಡ್ಕೊಳ್ತಾರೆ ಅಂತ ಅವಸ್ಥೆ ಇದೆ. ಆದ್ರೆ ಫಾರಿನ್ ದೇಶದಲ್ಲಿ ಆಗಿಲ್ಲ. ನಮ್ಮ ವಿದೇಶಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, 18 ವರ್ಷ ತುಂಬಿದ್ಮೇಲೆ ಒಂದು ಹುಡುಗ ಅಥವಾ ಒಂದು ಹುಡುಗಿ ತಂದೆ ತಾಯಿದು ಆಶ್ರಯದಲ್ಲಿ ಇರಬಾರ್ದವರು. ಅವರು ಸ್ವಂತವಾಗಿ ದುಡಿಲಿಕ್ಕೆ ಶುರು ಮಾಡಬೇಕು. ಸ್ವಂತವಾಗಿ ದುಡಿದು ಅವರ ವಿದ್ಯಾಭ್ಯಾಸವನ್ನು ಅವರೇ ಬರೆಸ್ಕೋಬೇಕು, ಅಥವಾ ಸ್ವಂತವಾಗಿ ದುಡಿದು ಅವ್ರ ಕಾಲ ಮೇಲೆ ಅವರು ನಿಂತ್ಕೋಬೇಕು. ಒಳ್ಳೆ ಅಭ್ಯಾಸ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಒಂದು 18 ವರ್ಷ ಆಗುವಾಗ ಅಲ್ಲಿಯ ಯುವತಿಯರಿಗೆ ಎಷ್ಟೋ ಕೆಲಸಗಳು ಗೊತ್ತಿರ್ತದೆ. ಏನು ಕೆಲಸ ಮಾಡೋಕ್ಕೂ ಅವರು ಅಸಹ್ಯ ಪಡಲ್ಲ. ಅದು ಕೀಳರಿಮೆ, ಅದು ಕೀಳು ಅಂತ ಅವ್ರು ಯಾವತ್ತೂ ಅದು ಭಾವಿಸೋದಿಲ್ಲ. ಹಾಗಾಗಿ ಒಂದು 18 ವರ್ಷ ಆಗುವಾಗಲೇ ಅವರಿಗೆ ಡ್ರೈವಿಂಗ್ ಗೊತ್ತಿರ್ತದೆ, ಇನ್ನು ಏನೇನೋ ಆಚಾರಿ ಕೆಲಸ ಗೊತ್ತಿರ್ತದೆ, ಅಂದ್ರೆ ಕಾರ್ಪೆಂಟರ್ ಕೆಲಸ ಗೊತ್ತಿರ್ತದೆ, ಕೆಲವರಿಗೆ ಹೊಲಿಲಿಕ್ಕೆ ಗೊತ್ತಿರ್ತದೆ, ಕೆಲವರಿಗೆ ಕಟ್ಟಡ ಕೆಲಸ ಗೊತ್ತಿರ್ತದೆ, ಹುಡುಗಿಯರಿಗೆ ಪಾರ್ಲರ್ ಕೆಲಸ ಗೊತ್ತಿರ್ತದೆ. ಅನೇಕ ಕೆಲಸ ಕಾರ್ಯಗಳನ್ನ ಅವರೇ ಹಚ್ಕೊಂಡಿರ್ತಾರೆ, ಅವರು ಅದನ್ನ ಕಲ್ತಿರ್ತಾರೆ. ಹಾಗಾಗಿ ಸೋಮಾರಿಯಾಗಿ ಕೂತು ತಿನ್ನುವವನು ಜೀವನದಲ್ಲಿ ಉದ್ಧಾರ ಆಗೋದು ನಾವು ನೋಡ್ಲಿಕ್ಕೆ ಆಗೋದೂ ಇಲ್ಲ. ಅದು ಸಾಧ್ಯ ಆಗದಂತ ಕೆಲಸ. ಏಕೆಂದ್ರೆ 1 ರೂಪಾಯಿ ಬೇಕಾದ್ರೂ ಅವನು ಇನ್ನೊಬ್ಬನ ಹತ್ರ ಕೈ ಚಾಚಬೇಕು. ಅವನು ಯಾವಾಗ್ಲೂ ಇನ್ನೊಬ್ಬರ ಆಶ್ರಯದಲ್ಲೇ ಜೀವಿಸಬೇಕು. ಒಂದು 18-20 ವರ್ಷ ತನಕ ತಂದೆ ತಾಯಿದ ಆಶ್ರಯ, ಅದಾದ್ಮೇಲೆ ಬಾಳ ಸಂಗಾತಿಯ ಆಶ್ರಯ, ಅದಾದ್ಮೇಲೆ ಮಕ್ಕಳ ಆಶ್ರಯ. ಅವನಿಗೆ ಜೀವನದಲ್ಲಿ ದುಡಿಯದವನಿಗೆ ಜೀವನದಲ್ಲಿ ಬೆಲೆ ಅಂತ ಹೇಳೋದು ಇರೋದೇ ಇಲ್ಲ ಪ್ರಿಯರೇ. ಯಾರಿಗೂ ನೀ ನನ್ನನ್ನು ಗೌರವಿಸು ಅಂತ ಗೌರವ ಅದು
ಕೇಳಿ ಪಡ್ಕೊಳಕ್ಕಾಗಲ್ಲ, ತನ್ನಿಷ್ಟಕ್ಕೆ ಬರಬೇಕು. ನೀನು ದುಡಿದು ನಿನ್ನ ಜೀವನವನ್ನು ನಡೆಸಿ ನಿನ್ನ ಕುಟುಂಬದ ಖರ್ಚು ವೆಚ್ಚಗಳನ್ನು, ನಿನ್ನ ಕುಟುಂಬದ ಜವಾಬ್ದಾರಿಗಳನ್ನು ನೀನು ಹೊತ್ತುಕೊಳ್ಳುವುದಾದರೆ ನೀನು ಯಾವ ಗೌರವವನ್ನು ನೀನು ಕೈಚಾಚಿ ಕೇಳುವ ಅವಶ್ಯಕತೆ ಇಲ್ಲ. ಅದು ತನ್ನಿಷ್ಟಕ್ಕೆ ತಾನೇ ಬರುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನೋಡಿ, ಕೆಲಸ ಇಲ್ಲದ ಕಾರಣನೇ ಮನುಷ್ಯರು ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಾನು ಅದನ್ನ ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು? ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ನಮಗೆ ಬುದ್ಧಿ ಕೊಟ್ಟಿದ್ದಾರೆ. ಹಾಸಿಗೆ ಏನೇನು ಇನ್ನೊಂದು ಚೂರು ಜಾಸ್ತಿ, ಒಂದು ಬಟ್ಟೆನೋ ಏನಾದ್ರೂ ಒಂದು ಬೆಡ್ ಏನೋ ತೆಗೆದು ಅದನ್ನ ಹೊಲ್ಕೊಂಡು ಕಾಲು ಸರಿಯಾಗಿ ಚಾಚ್ಕೋಬೋದಲ್ಲ. ಹಿಂಗೆ ಇಟ್ಕೊಂಡು ಯಾಕೆ ಮಲಗಬೇಕು? ಅದು ಸೋಮಾರಿಯ ಲಕ್ಷಣ. ಆಗಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವುದು ಆಗಲ್ಲ. ಎಷ್ಟೋ ಮಂದಿಗೆ ಎಲ್ಲ ಕೆಲಸದಲ್ಲೂ ಕುಂಟುನೆಪ್ಪ. ನನಗೆ ತುಂಬಾ ಮಂದಿ ಕಾಲ್ ಮಾಡ್ತಾರೆ, ಸಿಸ್ಟರ್ ನಾನು ಯಾವ ಕೆಲಸಕ್ಕೆ ಹೋದ್ರು ಅಲ್ಲಿ ಎಲ್ಲರೂ ನನ್ನನ್ನು ಇದಾಗಿ ನೋಡ್ತಾರೆ, ಯಾರು ನನ್ನನ್ನು ಇಷ್ಟಪಡಲ್ಲ, ಯಾವ ಕೆಲಸ ನನಗೆ ಸಕ್ಸಸ್ ಆಗಲ್ಲ, ಯಾವುದಕ್ಕೆ ನಾನು ಕೈ ಹಾಕಿದ್ರು ಸರಿ ಆಗಲ್ಲ. ಯಾಕೆ ಆಗಲ್ಲ? ನೀನು ಮನಸ್ಸು ಮಾಡು. ಯಾವ ಕೆಲಸ ನಿನಗೆ ಸಾಧ್ಯವಾಗುತ್ತೋ ಆ ಕೆಲಸಕ್ಕೆ ನೀನು ಕೈ ಹಾಕು. ಅದು 100% ಯೇಸು ನಾಮದಲ್ಲಿ ಸಕ್ಸಸ್ ಆಗಿ ಆಗುತ್ತೆ. ಯೇಸು ಹೇಳ್ತಾರೆ, ಯಾವಾಗ್ಲೂ ನಾನು ನಿನ್ ಜೊತೆಗಿದ್ದೀನಿ, ನೀನು ಹೆದರಬೇಡ, ಅಂಚಬೇಡ, ಭಯಪಡಬೇಡ, ನಾನೇ ನಿನ್ನ ದೇವರು. ಹಗಲಿನಲ್ಲಿ ಸೂರ್ಯನಂತೆ, ಇರುಳಿನಲ್ಲಿ ಚಂದ್ರನಂತೆ ನಾನು ನಿನ್ನನ್ನು ಕಾದು ನಡೆಸಿ ಪರಿಪಾಲಿಸುವ ದೇವರು. ಆ ದೇವರು ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿ ಮಾಡುವ ದೇವರು, ಬೆನ್ನತ್ತಿ ಪ್ರೀತಿ ಮಾಡುವ ದೇವರು. ಆ ದೇವರು ನಮ್ಮ ಜೊತೆಗೆ ಇರುವಾಗ ನೀನು ಕೈ ಹಾಕಿದ ಕೆಲಸ 100%, 101% ಅದು ನಡಿಬೇಕಾದ್ರೆ ಪ್ರಾರ್ಥನೆಯ ಜೀವನದೊಂದಿಗೆ ನೀನು ಆರಂಭಿಸು. ನೀನು ಪ್ರಯತ್ನ ಪಡು, ನೀನು ಪರಿಶ್ರಮ ಪಡು. ಪ್ರತಿಫಲ ಯೇಸು ಕೊಡ್ತಾರೆ. ಯಾವ ಕೆಲಸನೂ ಆಗಲ್ಲ ಅಂತ ಕೂರ್ಬೇಡ. ನನಗೆ ಗೊತ್ತು ಒಂದು ಕುಟುಂಬ, ಆ ಕುಟುಂಬದಲ್ಲಿ ಗಂಡ ಹೆಂಡತಿಗೆ ಸಾಧಾರಣ ಇನ್ಕಮ್ ಇತ್ತು. ಮಕ್ಕಳು ಇಬ್ರು ಚೆನ್ನಾಗಿ ಓದ್ತಿದ್ರು, ಇಬ್ರು ಗಂಡು ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು. ಅದರಲ್ಲಿ ಅವನು ಹೇಳ್ತಿದ್ದ, ನನಗೆ ಅಗ್ರಿಕಲ್ಚರ್ ಇದು ಮಾಡ್ಲಿಕ್ಕೆ ತುಂಬಾ ಇಷ್ಟ, ಮಣ್ಣಿನ ಡಾಕ್ಟರ್ ಆಗಕ್ಕೆ ನನಗೆ ತುಂಬಾ ಇಷ್ಟ ಆಂಟಿ ಅಂತ ಹೇಳ್ತಾ ಇದ್ದ. ಅವ್ರ ಅಪ್ಪ ಅಮ್ಮನ ಒಂದು 5-6 ವರ್ಷ ನನಗೆ ಕಾಂಟ್ಯಾಕ್ಟೇ ಇರಲಿಲ್ಲ. ಒಂದಿನ ನಾನು ನೆನೆಸ್ಕೊಂಡೆ, ಅವನು ನಿಜವಾಗಿ ಮಣ್ಣಿನ ಡಾಕ್ಟರ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಅವ್ರ ಅಪ್ಪ ಅಮ್ಮನಿಗೆ ಒಂದಿನ ನನಗೇನೋ ಒಂದು ವಿಷಯ ಬೇಕಿತ್ತು, ಹಂಗೆ ಕಾಲ್ ಮಾಡ್ತೀನಿ, ಮಗ ಏನ್ ಮಾಡ್ತಿದ್ದಾನೆ ಕೇಳುವಾಗ ಮಗ ಡ್ರೈವರ್ ಆಗಿದ್ದಾನೆ. ನನಗೆ ತುಂಬಾ ಫೀಲ್ ಆಯ್ತು. ನಾನು ಕೇಳಿದೆ, ಅವನು ಚೆನ್ನಾಗಿ ಓದ್ತಿದ್ದಲ್ಲ, ಏನಾಯ್ತು? ಅವ್ರು ಹೇಳಿದ್ರು, ನನ್ನ ಕೈಯಿಂದ ಓದ್ಸಕ್ ಆಗಿಲ್ಲ, SSLC ಆದ್ಮೇಲೆ ಅವನ ನಾವು ಸ್ಕೂಲ್ ಬಿಡಿಸ್ಬಿಟ್ವಿ. ನಾನು ಕೇಳಿದೆ, ಲೋನ್ ತೆಗ್ದಾದ್ರೂ ಅಟ್ಲೀಸ್ಟ್ ಓದಿಸ್ಬೋದಿತ್ತಲ್ಲ. ಅಯ್ಯೋ ಬಿಡಿಯಪ್ಪ, ಲೋನ್ ತೆಗ್ದ್ರೆ ಅದ್ರ ಬಡ್ಡಿ ಕಟ್ಟಬೇಕು, ಯಾರು ಕಟ್ತಾರೆ? ನಾನು ಹೇಳಿದೆ, ಅವನೇ ಕಟ್ಟುತ್ತಿದ್ದ. ನಿಮ್ಮ ಮಕ್ಕಳನ್ನ ಆ ರೀತಿ ನೀವು ಸಾಕಿ, ಆ ರೀತಿ ಬೆಳೆಸಿ, ನೀವು ಪ್ರಯತ್ನ ಪಡದಿದ್ರೆ ನಿಮ್ಮ ಮಕ್ಕಳ ಫ್ಯೂಚರ್ ಒಂದು ಉನ್ನತ ಮಟ್ಟಕ್ಕೆ ತಲುಪೋದೇ ಇಲ್ಲ. 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ. ನಾವೇನ್ ಕಷ್ಟ ಪಡ್ತಿದೀವೋ ಹಂಗೆ ನಮ್ಮ ಮಕ್ಕಳು ಕೂಡ ಕಷ್ಟಪಡದೆ ಇರಬೇಕಾದ್ರೆ ಯೇಸುವನ್ನು ಕೊಡಿ, ಎಜುಕೇಶನ್ ಕೊಡಿ, ಅದಕ್ಕೆ ಬೇಕಾದ ದಾರಿ ಮಾರ್ಗವನ್ನು ನೀವು ತೆರೆದುಕೊಡಿ. ತಂದೆ ತಾಯಿಯಾದವರು ಸರಿ. ನಾನು ನಿಜ ಹೇಳ್ತೀನಿ ಪ್ರಿಯರೇ, ಬರೀ ಮಕ್ಕಳನ್ನ ಹೆತ್ತರೆ ಸಾಲದಿಲ್ಲ. ಅವರ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡದೆ ತಂದೆ ತಾಯಿಯನ್ನು ಗೌರವಿಸದಿದ್ರೆ ಅದು ಶಾಪ, ತಂದೆ ತಾಯಿಯನ್ನು ಗೌರವಿಸದಿದ್ರೆ ಶಾಪ. ನೀನು ಬರೀ ಜನ್ಮ ಕೊಟ್ರೆ ಮಾತ್ರಕ್ಕೆ ನೀನು ತಂದೆ ತಾಯಿ ಆಗಲ್ಲ. ನೀನು ಆ ಮಕ್ಕಳನ್ನು ಸಾಕಿ ಸಲಹುವ ರೀತಿ, ಅವರಿಗೆ ನೀವು ಫ್ಯೂಚರ್ ಕೊಡುವ ರೀತಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಕ್ಕಳನ್ನ ಮುದ್ದು ಮಾಡ್ತೀವಿ, ಸಾಕ್ತಿವಿ, ಬೇಕಾಗಿದೆಲ್ಲ ಕೊಡಿಸ್ತೀವಿ. ಅದರ ಜೊತೆಗೆ ಯೇಸುವನ್ನು ಕೊಡಿ, 1ನೇದು. 2ನೇದು ಎಜುಕೇಶನ್ ಕೊಡಿ. 3ನೇದು ಅವರಿಗೆ ಗೈಡ್ ಮಾಡಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಅವರಲ್ಲಿರುವ ಟ್ಯಾಲೆಂಟ್. ಯಾವ ಮನುಷ್ಯನನ್ನು ಈ ದೇವರು ಈ ಲೋಕಕ್ಕೆ ಬರಿಗೈಯಲ್ಲಿ ತರಲ್ಲ. ಎಲ್ಲರಲ್ಲೂ ಒಂದು ಪ್ರತಿಭೆ ಇಟ್ಟಿರ್ತಾರೆ. ಆ ಪ್ರತಿಭೆ ಏನು ಅಂತ ಹೇಳಿ ಗುರುತಿಸಿ, ಬರೀ ಓದು 100%, 90%, 98% ಮಾರ್ಕ್ಸ್ ತೆಗೆದ್ರೆ ಮಾತ್ರಕ್ಕೆ ನಿನ್ನ ಮಗ ನಿನ್ನ ಮಗಳು ಉನ್ನತ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿ ಇಲ್ಲ. ಅವರಲ್ಲಿ ಇರುವ ಒಂದು ಪ್ರತಿಭೆಯನ್ನು ನೀನು ಗುರುತಿಸು. ಆ ಪ್ರತಿಭೆಯನ್ನು ಹೊರಗಡೆ ತರಲಿಕ್ಕೆ ನೀನು ಸಹಾಯ ಮಾಡು. ಎಷ್ಟೋ ಮಕ್ಕಳು ಚೆನ್ನಾಗಿ ಆಡ್ತಾರೆ. ಇವತ್ತು ಎಷ್ಟೋ ರಿಯಾಲಿಟಿ ಶೋಸ್ ಇದೆ. ಎಷ್ಟೋ ಮಕ್ಕಳಿಗೆ ಒಳ್ಳೆ ಡಾನ್ಸ್ ಮಾಡುವ ಒಂದು ಪ್ರತಿಭೆ ಇರುತ್ತೆ. ತುಂಬಾ ರಿಯಾಲಿಟಿ ಶೋಸ್ ಇದೆ. ಇವತ್ತು ತುಂಬಾ ಬ್ರಾಡ್ ಆಗಿದೆ ಪ್ರಪಂಚ, ತುಂಬಾ ಇದಾಗಿದೆ. ಯೂಟ್ಯೂಬ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು. ನಿನ್ನ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಗಡೆ ತರಲಿಕ್ಕೆ ತಂದೆ ತಾಯಿಯಾದ ನೀನು ಯೇಸು ನಾಮದಲ್ಲಿ ನೀವು ಪ್ರಯತ್ನ ಪಡಿ ಪ್ರಿಯರೇ. ಖಂಡಿತವಾಗಿ ಆಗುತ್ತೆ. ನನಗೆ ಆಗಲ್ಲ ಅಂತ ಕುಳಿತರೆ ಆಗೋದೇ ಇಲ್ಲ. ನಿನಗೆ ಆಗುತ್ತೆ. ನಾನು ನನ್ನ ಹಸ್ಬೆಂಡ್ ಫಸ್ಟ್ ನನ್ನ ಮಗಳನ್ನ
ಫಾರಿನ್ ದೇಶಕ್ಕೆ MBBSಗೆ ಕಳಿಸುವಾಗ ತುಂಬಾ ಮಂದಿ ಹೇಳಿದ್ರು, ಹೇಗೆ ಆಗುತ್ತೆ, ಖಂಡಿತವಾಗಿಯೂ ಆಗಲ್ಲ ನಿಮ್ಮ ಕೈಯಿಂದ, 10 ಸಲ ಯೋಚನೆ ಮಾಡಿ ಏನ್ ಮಾಡ್ತೀರಾ, ಅರ್ಧದಲ್ಲಿ ವಾಪಸ್ ಬಂದ್ರೆ ಅವಳ ಫ್ಯೂಚರ್ ಹಾಳಾಗುತ್ತೆ. ನಾನು ಹೇಳಿದೆ, ಇಲ್ಲ, ನನ್ನ ಮಗಳಿಗೆ ಯೇಸು ಇದ್ದಾರೆ, ನಮ್ಮ ಕುಟುಂಬಕ್ಕೆ ಯೇಸು ಇದ್ದಾರೆ, ಅವರು ನಡೆಸ್ತಾರೆ, ಅವರು ದಾರಿ ತೋರಿಸ್ತಾರೆ. ನಾವಿಬ್ರು ಪ್ರಯತ್ನ ಪಟ್ವಿ, ನಾವು ಅವಳನ್ನ ಕಳಿಸಿದ್ವಿ. ಈಗ ಫೈನಲ್ ಇಯರ್ MBBS 6th ಇಯರ್. ದೇವರ ಕರುಣೆ ನಮ್ಮ ಜೊತೆಗೆ ಇರ್ತದೆ ಪ್ರಿಯರೇ. ನಾವು ಯೇಸು ನಾಮದಲ್ಲಿ ಹಗಲು ರಾತ್ರಿ ಶ್ರಮ ಪಟ್ಟು ಪ್ರಯತ್ನ ಪಡುವಾಗ ನಮ್ಮ ಜೊತೆಗೆ ಯೇಸು ಇರ್ತಾರೆ. ಯೇಸುವಿಗೆ ಅಸಾಧ್ಯವಾದುದು ಈ ಲೋಕದಲ್ಲಿ ಯಾವುದೂ ಇಲ್ಲ. ನಾನು ನಮ್ಮ ಮನೆಯಲ್ಲಿ ಒಂದು ಪಕ್ಷಿ ಬಾತ್ರೂಮ್ದು ಆ ಕಡೆ ಯಾವಾಗಲೂ ನಾನು ಬಾತ್ರೂಮ್ ಕ್ಲೀನ್ ಮಾಡುವಾಗ ಹುಲ್ಲಿನ ಗರಿ ಕಾಣೋದು, ದೊಡ್ಡ ದೊಡ್ಡ ಹುಲ್ಲುಗಳು ಹಿಂಗೆ ಆಗಲ್ಲ ಆಗಿ ದೊಡ್ಡದು. ಇದು ಎಲ್ಲಿಂದ ಬರ್ತದೆ? ಬ್ರದರ್ TK ಜಾರ್ಜ್ ನಮ್ಮ ಮನೆಯಲ್ಲಿರೋದು, ಅವರ ರೂಮ್ದು ಬಾತ್ರೂಮ್ ವಾಶ್ರೂಮ್ದು ಕ್ಲೀನ್ ಮಾಡುವಾಗ ಯಾವಾಗಲೂ ಹುಲ್ಲಿನ ಗರಿ ಸಿಕ್ಕೋದು. ನಾನು ಅವ್ರ ಹತ್ರ ಕೇಳಿದೆ, ಅಣ್ಣ ಎಲ್ಲಿಂದ ಈ ಹುಲ್ಲಿನ ಗರಿ ಬರುತ್ತೆ, ದಿನಾ ಹುಲ್ಲಿನ ಗರಿ ಬೀಳ್ತಾ ಇದೆಯಲ್ಲ? ಅವ್ರು ಹೇಳಿದ್ರು, ಒಂದು ಪಕ್ಷಿ ಗೂಡು ಕಟ್ತಾ ಇದೆ ನೋಡೆ ಅಲ್ಲಿ ಕಿಟಕಿ ಹತ್ರ. ಪ್ರಿಯರೇ, ನೋಡ್ತೀನಿ, ಒಂದು ಸಣ್ಣ ಪಕ್ಷಿ ಇಷ್ಟೇ ಇರೋದು, ಅದು ದೊಡ್ಡ ಗರಿನ ತೆಕೊಂಬರೋದು, ಹುಲ್ಲಿನ ಗರಿನ ಎಲ್ಲಿಂದ ತರುತ್ತೆ ಗೊತ್ತಿಲ್ಲ. ಅದು ಎಲ್ಲೋ ಆ ಕಡೆ ತೋಟದಿಂದೆಲ್ಲ ತರ್ಬೋದೇನೋ. ನಮ್ಮ ಮನೆದು ಆ ಕಡೆ ಫಾದರ್ಸ್ ತೋಟ ಇದೆ, ಬೆನೆಡಿಕ್ಟ್ ಫಾದರ್ಸ್ ವನಾಶ್ರಮ ಅಂತಿದೆ, ಅಲ್ಲಿಂದ ಏನೋ ತರ್ತಾ ಇದೆಯೇನೋ, ದೊಡ್ಡ ಹುಲ್ಲಿನ ಗರಿ. ಆ ಚಿಕ್ಕ ಪಕ್ಷಿ ಎಷ್ಟೊತ್ತಿಗೆ ಅದನ್ನ ತಂದು ಕೂಡಿಸಿಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಹೆಣಿಯೋದು ನೋಡ್ಬೇಕಿತ್ತು. ಮತ್ತೆ ನಾವು ಅದನ್ನೇ ವಾಚ್ ಮಾಡ್ತಾ ಇದ್ವಿ. ಹೆಣಿಯೋದು ನೋಡ್ಬೇಕಿತ್ತು. ಅಲ್ಲಿ ಹಿಂಗೆ ಹಲ್ಲಿಗೆ ಹಾಕಿ, ಹಿಂಗೆ ಕೊಕ್ಕಿಗೆ ಹಾಕಿ, ಹಿಂಗೆ ಎಳಿಯೋದು, ಹಿಂಗೆ ಎಳಿಯೋದು. ಅದು ನಾವು ಅದನ್ನ ಕಾಣಬಾರ್ದು ಅಂತೇಳಿ ನಮ್ಮ ಸೈಡನ್ನ ಫಸ್ಟ್ ಮುಚ್ಚಿಬಿಡ್ತು. ಅದರ ಬುದ್ಧಿ ನೋಡಿ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ, ಮನುಷ್ಯರಿಗಿರ್ಲಿ, ಪ್ರಾಣಿಗಿರ್ಲಿ, ಪಕ್ಷಿಗಳಿಗಿರ್ಲಿ. ನಮ್ಮ ಸೈಡ್ ಫಸ್ಟ್ ಕುಕ್ಕೆದು ಮುಚ್ಚಳ ಇರ್ತದಲ್ಲ, ಅದೇ ತರ ಎಳೆದು ನಮ್ಮ ಸೈಡ್ ಮುಚ್ಚಿಬಿಡ್ತು. ಮತ್ತೆ ಅದು ಹೀಗೆ ಮಾಡಿ ಒಂದು ಗೂಡು ಕಟ್ಟಿತು. ಪ್ರಿಯರಿ, ಎಂತ ಸುಂದರವಾದ ಗೂಡು ಗೊತ್ತಾ, ಎಂತ ಸುಂದರವಾದ ಗೂಡು. ನಮಗೆ ಮನುಷ್ಯರಿಗೆ ಖಂಡಿತವಾಗಿ ಆ ರೀತಿ ಎಣಿಯಕ್ಕೆ ಬರಲ್ಲ. ನಾವು ಅದಕ್ಕೆ ಟ್ರೈನಿಂಗ್ ತಗೋಬೇಕು, ದುಡ್ಡು ಕೊಟ್ಟು ಟ್ರೈನಿಂಗ್ ತಗೋಬೇಕು. ಅದಕ್ಕೆ ಯಾವ ಟ್ರೈನಿಂಗ್ ಇಲ್ಲ. ಪಕ್ಷಿಗಳು ಗೂಡು ಕಟ್ಟುವಾಗ ನೋಡಿ, ಅದರ ಗೂಡು ಯಾವುದೆಲ್ಲ ರೀತಿಯಲ್ಲಿ ಇರ್ತದೆ. ಕೆಲವು ಹೀಗೆ ಮರದಲ್ಲಿ ನೇತಾಡಿ ಹೀಗೆ ಬಿದ್ದಿರ್ತದೆ, ಅಥವಾ ಅದಕ್ಕೆ ಒಂದು ಹೋಲಾಗಿ ಹಿಂಗೆ ಇರ್ತದೆ. ಅದು ಯಾವುದೆಲ್ಲ ರೀತಿಯಲ್ಲಿ ದುಡಿತದೆ. ಅದು ತನಗೆ ಮಲಗಕ್ಕಾಗಿ, ತನಗೆ ಆಶ್ರಯಕ್ಕಾಗಿ, ತಾನು ಮೊಟ್ಟೆ ಇಡ್ಲಿಕ್ಕಾಗಿ, ಮರಿ ಮಾಡ್ಲಿಕ್ಕಾಗಿ ಶ್ರಮ ಪಡುತ್ತೆ. ಶ್ರಮ ಪಡದೆ ಆಗಲ್ಲ. ನಾನು ನೋಡಿದೆ, ಹತ್ರ 2 ವಾರ 3 ವಾರದಷ್ಟು ಅದು ಫಸ್ಟ್ ತಂದು ಇದನ್ನ ಜೋಡಿಸ್ಕೊಂಡು ಸ್ವಲ್ಪನೇ ಎಣಿಯಕ್ಕೆ ಶುರು ಮಾಡ್ತು. ಅದೇ ರೀತಿ ಜೇಡರ ಬಲೆ ನೋಡಿ, ಜೇಡರ ಬಲೆ ಎಣಿಯುವಾಗ ಅದು ಬಿದ್ದೋಗುತ್ತೆ, ಪುನಃ ಹತ್ತಿ ನಿಲ್ಲುತ್ತೆ, ಬಿದ್ದೋಗುತ್ತೆ, ಪುನಃ ಹತ್ತಿ ಅದನ್ನ ಎಣಿತಾನೆ ಇರ್ತದೆ, ಮತ್ತೆ ಹೋಗಿ ಸೆಂಟ್ರಲ್ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಎಂತ ಚಂದ ನೋಡಿ. ಅಂದ್ರೆ ಅದು ಶ್ರಮ ಪಡುತ್ತೆ. ನಾನು ಬೀಳ್ತಾ ಇದ್ದೀನಿ, ನನಗಿದು ಎಣಿಯಕ್ಕಾಗಲ್ಲ ಅಂತ ಅದು ಕೈ ಕಟ್ಟಿ ಕೂತಿಲ್ಲ. 10 ಸಲ ಬಿದ್ರು, 100 ಸಲ ಬಿದ್ರು, ಅದು ಪುನಃ ಎದ್ದು ಪುನಃ ಅದು ಎಣಿಯಕ್ಕೆ ಶುರು ಮಾಡುತ್ತೆ. ನಾವು ಒಂದು ಕೆಲಸ ಮಾಡುವಾಗ ಅನೇಕ ಸಲ ನಮಗೆ ಫೇಲ್ಯೂರ್ ಬರ್ಬೋದು, ನಮಗೆ ಸೋಲು ಬರ್ಬೋದು, ನಮಗೆ ನಿರಾಶೆ ಬರ್ಬೋದು. ಎಷ್ಟೋ ಮಂದಿ ಹೇಳ್ಬೋದು, ನಿನ್ನ ಕೈಯಲ್ಲಿ ನಿನಗೆ ಆಗಲ್ಲ, ನಿನಗೆ ಇದು ಸಾಧ್ಯ ಇಲ್ಲ. ನೀನು ಬೇರೆಯವರ ಮಾತಿಗೆ ನೀನು ಕಿವಿಗೊಡಬೇಡ, ಯೇಸುವನ್ನು ನೋಡು. ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಯಾವತ್ತೂ ನಿನ್ನ ಹತ್ರ ಹೇಳಲ್ಲ ನಿನಗೆ ಇದು ಸಾಧ್ಯ ಇಲ್ಲ ಅಂತ. ಏಕೆಂದ್ರೆ ನೀನು ಅವರ ಛಾಯೆಯಲ್ಲಿ, ಅವರ ರೂಪದಲ್ಲಿ, ಅವರ ಜೀವಶ್ವಾಸ ಊದಿಸಲ್ಪಟ್ಟು ಸೃಷ್ಟಿ ಮಾಡಲ್ಪಟ್ಟ ಮಗಳು. ಆಗಲ್ಲ ಅಂತ ಈ ಪ್ರಪಂಚದಲ್ಲಿ ಯಾವ ಕೆಲಸನೂ ಇಲ್ಲ ರೀ, ಯಾವ ಕೆಲಸನೂ ಇಲ್ಲ. ಒಂದು ಹೆಜ್ಜೆ ಹಾಕುವಾಗ 10 ಸಲ ನೀವು ಯೋಚನೆ ಮಾಡಿ, ನಿನ್ನಿಂದ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನನಗೆ ಇದು ಸಾಧ್ಯ ಇದೆ. ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಇವತ್ತು ನಿನಗೆ ವಯಸ್ಸಾಗಿರ್ಬೋದು, ನಿನಗೆ ಮಕ್ಕಳಾಗಿರ್ಬೋದು, ನೀನೊಂದು ಪತಿ ಆಗಿರ್ಬೋದು, ನೀನೊಂದು ಪತ್ನಿ ಆಗಿರ್ಬೋದು. ಯೋಚನೆ ಮಾಡು, ಸ್ಟೂಡೆಂಟ್ ಆಗಿರುವಾಗ ನಿನಗೆ ದೇವರು ಏನೆಲ್ಲ ಟ್ಯಾಲೆಂಟ್ ಕೊಟ್ಟಿದ್ರು, ಆ ಟ್ಯಾಲೆಂಟ್ ನ ಇವತ್ತು ಯೂಸ್ ಮಾಡದೆ ನೀನು ಇವತ್ತು ಬಡತನ ಅಂತ ಹೇಳುವ ಆ ಒಂದು ಗುಂಗಿನಲ್ಲಿ ಇದೆಯಾ, ಎಲ್ಲರ ಹತ್ರ ಚೀತು ಅಂತ ಉಗಿಸ್ಕೊಂಡಿದ್ಯಾ. ನನಗೆ ಒಂದು ಮಗಳು ಹೇಳಿದ್ಲು, ಒಂದು ನೆಂಟರ ಮದುವೆಗೆ ಹೋಗುವಾಗ ಅವರ ಅಪ್ಪ ಹೋಗಿ ಕವರ್ ಕಟ್ಟಿ ಬಂದ್ರು. ಏಕೆಂತ ಹೇಳಿದ್ರೆ, ಇವಳು ಮದುವೆ ಆಗಿ 1 ವಾರದಲ್ಲಿ ಗಂಡ ಎಲ್ಲ ಚಿನ್ನವನ್ನು ತೆಕೊಂಡೋಗಿ ಅಡ ಇಟ್ಟುಬಿಟ್ಟಿದ್ದ.
ಒಂದು ಯಾವ ಫಂಕ್ಷನ್ಗೆ ಹೆಣ್ಣು ಮಕ್ಕಳನ್ನ ಗೊತ್ತುಂಟಲ್ಲ, ಆರ್ನಮೆಂಟ್ಸ್ ಇಲ್ಲದೆ, ಆಭರಣ ಇಲ್ಲದೆ ಹೆಚ್ಚಿನವರು ಯಾರು ಹೊರಗಡೆ ಹೋಗಲ್ಲ. ಅಂದ್ರೆ ಅವರಿಗೆ ಒಂಥರ ಕೀಳರಿಮೆ, ಅದು ಕೀಳರಿಮೆ. ಹಾಗಾಗಿ ಅವಳು ಹೇಳಿದ್ಲು, ನಾನು ಗಾಡಿಯಲ್ಲೇ ಕೂತ್ಕೊಂಡಿದ್ದೆ, ನಾನು ಆ ಮದುವೆಗೆ ಹೋಗಿಲ್ಲ ಆಂಟಿ, ನನಗೆ ಅದು ತುಂಬಾ ಫೀಲ್ ಆಯ್ತು. ಏಕೆಂತ ಹೇಳಿದ್ರೆ ಅವನು ತುಂಬಾ ಸಾಲ ಮಾಡ್ಕೊಂಡಿದ್ದ. ಯಾಕೆ ಸಾಲ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನ ಆದಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನೀನು ಖರ್ಚು ಮಾಡುವಾಗ ಅದನ್ನ 10 ಸಲ ಯೋಚನೆ ಮಾಡು. ನಿನಗೆ 10 ರೂಪಾಯಿ ಬಂದ್ರೆ 1 ರೂಪಾಯಿ ತೆಗೆದಿಡ್ಲಿಕ್ಕೆ ಸಾಧ್ಯನಾ ಅಂತ ನೋಡು. ಅಥವಾ 10 ರೂಪಾಯಿ ಬಂದ್ರೆ ಆ 10 ರೂಪಾಯಿಯನ್ನು ಖರ್ಚು ಮಾಡುವಾಗ 15 ರೂಪಾಯಿ ನಿನ್ನ ಜೀವನಕ್ಕೆ ಅದು ಅವಶ್ಯಕತೆ ಇದ್ರೆ ನೀನು 15 ರೂಪಾಯಿ ಆದಾಯ ಮಾಡ್ಲಿಕ್ಕೆ ನೀನು ಯೋಚನೆ ಮಾಡಬೇಕು, ನೀನು ಶ್ರಮ ಪಡಬೇಕು. ನಿನ್ನ ಟೈಮಿಂಗ್ಸ್ ಅಲ್ಲಿ ಮಾತ್ರ ಎದ್ದೇಳೋದು ಇಷ್ಟೇ ಗಂಟೆಗೆ, ಮಲಗೋದು ಇಷ್ಟೇ ಗಂಟೆಗೆ, ನನಗಿಷ್ಟೇ ಆಗೋದು ಇಲ್ಲ. ನೀನು ಪ್ರಯತ್ನ ಪಡು, ನಿನ್ನಿಂದ ಆಗುತ್ತೆ. ಒಂದು ಹೆಣ್ಣು ನಿನ್ನ ಹತ್ರ ಬರುವಾಗ ನೀ ನನಗೆ ಊಟ ಹಾಕ್ತೀಯಾ, ನೀ ನನಗೆ ಬಟ್ಟೆ ಕೊಡ್ತೀಯಾ ಅಂತ ಕೇಳಿ ಯಾರು ಬರಲ್ಲ. ಅದು ನಿನ್ನ ಕರ್ತವ್ಯ. ಒಂದು ತಾಯಿ ಒಂದು ಗರ್ಭವತಿ ಆಗುವಾಗ ನೀನು ನನ್ನ ಮಗುವನ್ನು, ನನ್ನನ್ನು ನೀನು ನೋಡ್ಕೊಳ್ತೀಯಾ, ನಿನ್ನಿಂದ ಸಾಧ್ಯನಾ ಅಂತ ಯಾವ ಹೆಣ್ಣು ಕೇಳಲ್ಲ. ತನ್ನ ಗಂಡ ನನ್ನ ಮಗುವನ್ನು ನೋಡ್ಕೊಳ್ಳಿಕ್ಕೆ ಶಕ್ತನಾದವನು ಅಂತ ಅವಳು ನಂಬಿ ಬರ್ತಾಳೆ, ನಿನ್ನ ಹತ್ರ ನಂಬಿ ಬರ್ತಾಳೆ. ಅದನ್ನ ನೀನು ಪೂರೈಸಲಿಕ್ಕೆ ನಿನಗೆ ಶಕ್ತಿ ಇರಬೇಕು. ಹೆಣ್ಣಿರ್ಲಿ ಗಂಡ ಇರ್ಲಿ, ನೀನು ಒಂದು ತಂದೆ ತಾಯಿ ಆಗುವಾಗ ಆ ಮಕ್ಕಳ ಜವಾಬ್ದಾರಿ ವಹಿಸ್ಲಿಕ್ಕೆ, ನಿನ್ನ ಕುಟುಂಬವನ್ನು ನಡೆಸಲಿಕ್ಕಿರುವ ಒಂದು ತಾಕತ್ತು ಯೇಸು ನಾಮದಲ್ಲಿ ನೀನು ಕೇಳಿ ಪಡಿಬೇಕು. ನೀನು ದುಡಿ, ನಿನಗೆ ಆಗುತ್ತೆ. ಮತ್ತೆ ಹೆಚ್ಚಿನವರು ಹೇಳ್ತಾರೆ, ನನಗೀಗ ಕೆಲಸ ಇಲ್ಲ. ಹೌದು, ಈಗ ಕೊರೋನಾ ಆಗಿ ತುಂಬಾ ಮಂದಿಗೆ ಕೆಲಸ ಇಲ್ಲ. ಆದ್ರೆ ಪ್ರಯತ್ನ ಪಡು. ಯೇಸು ನಾಮದಲ್ಲಿ ಕಲ್ಲೋಡಿ, ಖಂಡಿತವಾಗಿಯೂ ಅದು ಆಗುತ್ತೆ. ಆಗಲ್ಲ ಅಂತ ಹೇಳಿ ಈ ಪ್ರಪಂಚದಲ್ಲಿ ಯಾವುದಿಲ್ಲ ಪ್ರಿಯರೇ. ಆಗಲ್ಲ ಅಂತ ಕೂತ್ಕೊಂಡ್ರೆ, ಸೋಮಾರಿಯಾಗಿ ಕೂತ್ಕೊಂಡ್ರೆ ಚೀತು ಅಂತ ಉಗಿಸ್ಕೋಬೇಕು. ಹೇಳೋದು ತುಂಬಾ ದೊಡ್ಡ ಮಾತಾಡ್ತೀವಿ ನಾವು. ನನಗೂ ಬರುತ್ತೆ ಒಂದು ದಿನ, ನಾನು ಸಾಧನೆ ಮಾಡ್ತೀನಿ ಒಂದು ದಿನ. ಆ ಒಂದು ದಿನ ಇವತ್ತೇ ಬರಬೇಕು, ಈ ಕ್ಷಣನೇ ಬರಬೇಕು. ಇಳಿ ನೀನು, ನಿನ್ನಿಂದ ಆಗುತ್ತೆ. ಏನೋ ಹೇಳ್ತಾರೆ, ದುಡಿಯುವವನಿಗೆ ಒಂದು ಹುಲ್ಲು ಕಡ್ಡಿ ಕೂಡ ಆಯುಧ. ದುಡಿಯುವವನಿಗೆ ಒಂದು ಹುಲ್ಲು ಕಡ್ಡಿ ಕೂಡ ಆಯುಧ. ನೀನು ಆ ಹುಲ್ಲು ಕಡ್ಡಿ ಇಟ್ಟು ನೀನು ಮೇಲೆ ಕೆತ್ತಬಹುದು. ಒಂದು ಚಿಕ್ಕ ಒಂದು ಸಣ್ಣ ಒಂದು ಹೆಜ್ಜೆಡ್ಲಿಕ್ಕೆ ಒಂದು ಜಾಗ ಸಿಕ್ಕಿದ್ರೆ ಸಾಕು, ಇಡೀ ಪ್ರಪಂಚವನ್ನೇ ನೀನು ಕೊಂಡುಕೊಳ್ಬಹುದು. ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನಿನ್ನೊಳಗೆ ಒಂದು ಅದ್ಭುತವಾದ ಶಕ್ತಿ ಇದೆ. ನೀನು ಯೇಸುವಿನ ಮಗಳು, ನೀನು ಯೇಸುವಿನ ಮಗ, ನೀನು ಯೇಸುವಿನ ಕಂದ, ಯೇಸುವಿನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟ ಯೇಸುವಿನ ಮುದ್ದು ಮಗು. ನಿನ್ನಿಂದ ಸಾಧ್ಯ ಇದೆ. ಯೋಚನೆ ಮಾಡು, ನಾನು ಏನು ಮಾಡಬಹುದು? ನಾನು ಸೋಮಾರಿಯಾಗಿರಲ್ಲ, ನಾನು ಬಗ್ಗಿಸಿ ದುಡಿತೀನಿ. ನನಗೆ ದೇವರು ಕೊಟ್ಟ ಟ್ಯಾಲೆಂಟ್ ಅನ್ನು, ದೇವರು ಕೊಟ್ಟ ಪ್ರತಿಭೆಯನ್ನು ನಾನು ಉಪಯೋಗಿಸಿ ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ನಾನು ಉನ್ನತ ಮಟ್ಟಕ್ಕೆ ತಲುಪ್ತೀನಿ. ನಾನು ಯಾರ ಮುಂದೆ ಕೈ ಚಾಚುವ ಮಗಳಲ್ಲ. ನಾನು ಯಾರ ಮುಂದೆ ತಲೆ ತಗ್ಗಿಸುವ ಮಗಳಲ್ಲ. ನಾನು ಯೇಸುವಿನ ಕಂದ, ತಲೆ ಎತ್ತಿ ನಡೆಯುವ ಕಂದ ನಾನು. ದೇವ್ರ ವಾಕ್ಯ ಹೇಳುತ್ತೆ, ಕರ್ತನೆಡೆಗೆ ತಿರುಗಿದ ಮುಖ ಹರಳುವುದು, ಲಜ್ಜೆಯಿಂದ ಎಂದಿಗೂ ಕುಂದಿ ಹೋಗುವುದಿಲ್ಲ. ಈ ನಿಮಿಷದಲ್ಲಿ ಕರ್ತನ ಕಡೆಗೆ ತಿರುಗು, ನೀನು ಯೇಸುವಿನ ಕಡೆಗೆ ತಿರುಗು. ನೀನು ಯೇಸು ನಾಮದಲ್ಲಿ ನೀನು ಪ್ರಯತ್ನ ಪಡು. ನಿನ್ನ ಸಾಧನೆಗೆ 100%, 101% ದೇವರು ನಿನಗೆ ಖಂಡಿತವಾಗಿಯೂ ದಾರಿ ಮಾರ್ಗವನ್ನು ತೆರೆದುಕೊಡ್ತಾರೆ ಯೇಸು ನಾಮದಲ್ಲಿ. ನಾನು ಒಂದು ಮೂವಿದು, ಒಂದು ಡೈರೆಕ್ಟರ್ದು, ತಮಿಳ್ ಡೈರೆಕ್ಟರ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು. ಅದರಲ್ಲಿ ಅವ್ರು ಹೇಳ್ತಾರೆ, ಯಾವುದೋ ಒಂದು ಕುಮ್ಕಿ ಅಂತ ಹೇಳುವಂತಹ ಒಂದು ಮೂವಿ ಮಾಡುವಾಗ ಆನೆ ಮದ ಹಿಡಿದು ಬಿಡ್ತಂತೆ. ಅವ್ರು ಹೇಳ್ತಾರೆ, ಒಂದು ದಿನಕ್ಕೆ 7 ರೂಪಾಯಿ ಕೊಟ್ಟು ಹಾಲು ತೆಕ್ಕೊಳ್ಳಕ್ಕಾಗದೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದ್ರೆ ಇವತ್ತು 7 ಕೋಟಿ ರೂಪಾಯಿ ಆಸ್ತಿದು ಮನೆ ಇದೆ ಅಂತ ಅವ್ರು ಆ ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರು. ಅವ್ರು ಹೇಳ್ತಿದ್ರು, ಆ ಶೂಟಿಂಗ್ ಟೈಮಲ್ಲಿ ಆನೆ, ಮದ ಹಿಡಿದ ಆನೆ ಯಾರನ್ನ ಹತ್ರ ಬರಕ್ಕೆ ಬಿಡದೆ ತುಂಬಾ ಗರ್ಜಿಸ್ತಾ ತುಂಬಾ ಕಾಟ ಕೊಡ್ತಾ ಇತ್ತು. ನಾನು ಮೊಣಕಾಲೂರಿ ಪ್ರಾರ್ಥನೆ ಮಾಡಿದೆ. ನಾನು ಯೇಸು ಹತ್ರ ಹೇಳಿದೆ, ಈ ಕೆಲಸ, ಈ ಮೂವಿ ನನಗೆ ಫುಲ್ಫಿಲ್ ಮಾಡಬೇಕು ನಿನ್ನ ನಾಮದಲ್ಲಿ, ನಾನು ನಿನ್ನ ನಾಮದಲ್ಲಿ ಜಯಿಸಿ ಗೆಲ್ಬೇಕು ಸ್ವಾಮಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಈ ಶೂಟಿಂಗ್ ಸ್ಟಾರ್ಟ್ ಆಗುವ ಮೊದಲು ದಿನ ಬೆಳಿಗ್ಗೆ ಎದ್ದು 1 ಗಂಟೆ ಮೊಣಕಾಲೂರಿ ಕೈ ಮೇಲೆ ಹಾಕಿ ಸ್ತುತಿ ಮಾಡಿ ನಾನು ಶೂಟಿಂಗ್ ಆರಂಭ ಮಾಡ್ತಾ ಇದ್ದೆ. 14 ದಿನ ಮದ ಹಿಡಿದ ಆನೆ ನಾನು ಹೇಳಿದ ರೀತಿಯಲ್ಲಿ ಕೇಳಕ್ಕೆ ಶುರು ಮಾಡ್ತು. ನೀನು ಮೊಣಕಾಲೂರಿ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಸ್ತುತಿಸಿ ಮಾಡಿ ನಿನ್ನ ಕೆಲಸವನ್ನು ನೀನು ಆರಂಭ ಮಾಡುವುದಾದರೆ, ನೀನು ಹೇಳಿದಂತೆ ನಿನ್ನ ಕೆಲಸ ಕೇಳುತ್ತೆ, ನೀನು ಹೇಳಿದಂತೆ ನಿನ್ನ ಕೆಲಸ ಜಯ ತಂದು ಕೊಡುತ್ತೆ. ಎದ್ದು ನಿಲ್ಲು,
ಎದ್ದು ನಿಲ್ಲು, ಯೇಸುವಿಗಾಗಿ ಎದ್ದು ನಿಲ್ಲು. ಆ ಸಾಧನೆ ಮಾಡು. ನೀನು ಖಂಡಿತವಾಗಿ ನಿನಗೆ ಸಾಧ್ಯ. ಸೋಮಾರಿ ಆಗ್ಬೇಡ. ಸೋಮಾರಿ ಮಗಳಲ್ಲ ನೀನು, ಸೋಮಾರಿ ಮಗ ಅಲ್ಲ ನೀನು. ಯೇಸು ನಾಮದಲ್ಲಿ ಎದ್ದು ನಿಲ್ಲು. ನೀನು ಬಿತ್ತಿದ ಬೀಜ 100 ಮಡಿಯಷ್ಟು ಪ್ರಭು ಯೇಸು ನಿನಗೆ ಫಲ ಕೊಡ್ತಾರೆ. ಕಣ್ಣುಗಳನ್ನ ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ, ಸೋಮಾರಿತನದ ಆತ್ಮ ನನ್ನನ್ನು ನನ್ನ ಕುಟುಂಬವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಎಲ್ಲ ಕೇಡು ಕೆಟ್ಟದ್ದು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಬಡತನ ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಸಾಲದ ಅವಸ್ಥೆ ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಮಕ್ಕಳ ಫೀಸ್ ಕಟ್ಟಲು ಸಾಧ್ಯ ಆಗ್ತಿಲ್ಲ ಸ್ವಾಮಿ. ಬಾಡಿಗೆ ಕಟ್ಟಲು ಆಗ್ತಾ ಇಲ್ಲ ಯೇಸುವೆ. ಕೊಡುವವರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಯೇಸುವೆ. ಮಡದಿಯ ನನ್ನ ಎಲ್ಲ ಚಿನ್ನವನ್ನು ಇವತ್ತು ಬ್ಯಾಂಕಲ್ಲಿ ಇಟ್ಟಿದ್ದೇನೆ ಸ್ವಾಮಿ, ಅಡ ಇಟ್ಟಿದ್ದೇನೆ. ಅದೆಲ್ಲ ಬಿಡಿಸಲು ನೀವು ಕೊಡುವ ಕೃಪೆಗಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ನಾವು ದುಡಿಯದವನು ಉಣಲು ಅರ್ಹನಲ್ಲ ಅಂತ ಹೇಳಿದ್ದೀರಾ. ದುಡಿದು ತಿನ್ನಲು ಯೇಸುವೆ, ಶ್ರೀಮಂತಿಕೆಯಲ್ಲಿ ಬದುಕಲು ಕೃಪೆ ತೋರುವುದಕ್ಕಾಗಿ ಸ್ತೋತ್ರ. ನಾನು ಶ್ರೀಮಂತನಾಗಲು ಯೇಸುವೆ, ದಟ್ಟ ದರಿದ್ರನಾಗಿ ಪುಟ್ಟ ಗೋದಲಿಯಲ್ಲಿ ಜನಿಸಿ ಬಂದ ದೇವರು ನೀವು ಸ್ವಾಮಿ. ನಮ್ಮನ್ನು ನೀವು ಅನುಗ್ರಹಿಸಿ ಆಶೀರ್ವದಿಸುವ ಕೃಪೆಗಾಗಿ ಸ್ತೋತ್ರ ಯೇಸುವೆ. ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ನಮ್ಮನ್ನು ವರಗಳಿಂದ ಫಲಗಳಿಂದ ಆನಂದ ಆರೋಗ್ಯ ಅಭಿಷೇಕದಿಂದ ತುಂಬಿಸಿ ಜಯದ ಆತ್ಮದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಾವು ಹೆಜ್ಜೆ ಇಡುವ ಜಾಗ ನಿಮಗೆ ಸ್ವಂತವಾಗಿ ಜಯ ಹೊಂದುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಾವು ಮಾಡುವ ಕೆಲಸ ಕಾರ್ಯಗಳು 100 ಮಡಿಯಷ್ಟು ಫಲಪ್ರದವಾಗುವುದಕ್ಕಾಗಿ ಸ್ತೋತ್ರ. ಎಲ್ಲ ಕೇಡುಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರ ಅಭಿಷೇಕ ನಮ್ಮ ಕೆಲಸದ ಮೇಲೆ ಯೇಸುವೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಎಲ್ಲ ವ್ಯವಸ್ಥೆಗಳ ಮೇಲೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ಆತ್ಮ ಮನಸ್ಸು ಶರೀರ ಈ ನಿಮಿಷದಿಂದ ಚುರುಕುಗೊಂಡು ಆತ್ಮರ ಶಕ್ತಿಯಿಂದ ತುಂಬಲ್ಪಟ್ಟು ಎಲ್ಲ ಸೋಮಾರಿತನದ ದುರಾತ್ಮ ನನ್ನ ದೇಹಾತ್ಮ ಮನಸ್ಸನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಸ್ವಾಮಿ. ಕರುಣೆ ಇಳಿದು ಬರಲಿ ಯೇಸುವೆ. ಪರಿಶುದ್ಧಾತ್ಮರ ಅಭಿಷೇಕ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ಬಳಿಗೆ ಬರುವವರನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೆಯಲ್ಲಿ ಕಳಿಸುವುದೇ ಇಲ್ಲ ಎಂದು ವಾಗ್ದಾನ ಮಾಡಿದ ಯೇಸು ನಾಮದಲ್ಲಿ ನೀನು ಕಷ್ಟ, ದುಃಖ, ನೋವು, ನಿರಾಶೆ, ಸೋಲು, ಏಕಾಂಗಿತನ ಅಂತ ಹೇಳುವ ನದಿಯ ನೀರಿನ ಮೇಲೆ ನೀನು ಹಾದು ಹೋಗ್ತಾ ಇದ್ರು ಆ ನದಿ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ. ನೀನು ನಿಂದೆ ಅಪಮಾನವೆಂಬ ಬೆಂಕಿ ಜ್ವಾಲೆ ನಡುವೆ ನೀನು ಹಾದು ಹೋಗ್ತಾ ಇದ್ರು ಆ ಬೆಂಕಿ ಜ್ವಾಲೆ ನಿನ್ನನ್ನು ದಹಿಸುವುದಿಲ್ಲ. ಏಕೆಂದ್ರೆ ನೀನು ಯೇಸುವಿನ ಮಗಳು, ಯೇಸುವಿನ ಮಗನು. ಯೇಸುವೆ, ಎಲ್ಲರಲ್ಲಿಯೂ ಪ್ರೀತಿಯ ಐಕ್ಯತೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಕುಟುಂಬಗಳು ಆಶೀರ್ವಾದಗೊಳ್ಳುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಮಗಳಾಗಿ ಮಗನಾಗಿ ಜೀವಿಸುವ ಕೃಪೆಯನ್ನು, ಅನುಗ್ರಹ, ಆಶೀರ್ವಾದವನ್ನು ನಮ್ಮ ಒಬ್ಬೊಬ್ಬರಿಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವನೇ, ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.